ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಚಂದ್ರಿಕಾ ನಾಗರಾಜ್. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನದಲ್ಲಿ ಕುಡ್ಲ ಕೊಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯದ ನಿಲಿಟ್ ಆಜನೆ ಕರ್ನಾಟಕ ಎನ್ಸಿಸಿ ಏರ್ ವಿಂಗ್ ತಿರಂಗ ಯಾತ್ರೆ ಬುಧಾರ ಕುಡ್ಲದ ಪೇಂಟೆಡ್ ನಡೆತಂಡು. ತಿರಂಗ ರ್ಯಾಲಿ ಪನ್ಪಣವು ಭಾರತ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ದೇಶಪ್ರೇಮ ಬೊಕ್ಕ ಒಗ್ಗಟ್ಟನ್ನು ಸಾರಿಯರೆ ರಾಷ್ಟ್ರ ಬಾವುಟದೊಟ್ಟಿಗೂ ನಡಪವನ ಮಾಮಲ್ಲ ಮೆರವಣಿಗೆ ಆದುಂಡು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ವರ್ಷಲ ಆಗಸ್ಟ್ ತಿಂಗಳು ದೇಶದೊರಮೆಡೆ ಈ ರ್ಯಾಲಿನ ದೀವನುಂಡು. ಅಂಚದು ಕುಡ್ಲ ಕೋಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯದ ನಿಲಿಟ್ ಆಜಿ ಕರ್ನಾಟಕ ಎನ್ಸಿಸಿ ಏರ್ ವಿಂಗ್ ತಿರಂಗ ಯಾತ್ರೆ ಬುಧವಾರ ಕುಡ್ಲದ ಪೇಂಟೆಡ್ ನಡೆತಂಡೆ. ಶಾರದಾ ವಿದ್ಯಾಲಯದ ನಿರ್ದೇಶಕರು ಬೊಕ್ಕ ಟ್ರಸ್ಟಿ ಸಮೀರ್ ಪುರಾಣಿಕ್ ರ್ಯಾಲಿ ಉದಿಪನ ಮಲ್ತೇರು. ಶಾರದಾ ವಿದ್ಯಾಲಯ ಬರವು ಸಂಸ್ಥೆಡ್ದು ಪಿದಾಡ್ನ ರ್ಯಾಲಿ ಪೇಂಟಿದ ಮಾರ್ಗಲೆಡ್ ಸಾಗದು ಪಿರ ಕಾಲೇಜಿಗೆ ಬತ್ತದು ಮುಗಿತಲಾಂಡು. ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಸೇರಿನಂಚ ಬರವು ಸಂಸ್ಥೆನ ಕಲ್ಪವನಕ್ಲು ಕೆಲಸದಕ್ಲು ಪಾಲ್ದೆ ತೊಂಡೇರು. ಬರವು ಕಲ್ಪನಕ್ಲು ಮಾಮಲ್ಲ ತ್ರಿವರ್ಣ ಬಾವುಟನ್ನು ಪತ್ತೊಂದು ಬೊಕ್ಕೊಂಜಿ ಕೈಟ್ ರಾಷ್ಟ್ರ ಬಾವುಟ ಪತ್ತೊಂದು ದೇಶಭಕ್ತಿದ ಘೋಷಣೆ ಪಾಡೊಂದು ಶಿಸ್ತಿಡ್ ಮೆರವಣಿಗೆ ನಡಪಾದಿರು. ರಾಷ್ಟ್ರ ಭಕ್ತರಿನ ವೇದಿಕೆ ಕುಡ್ಲನಗರ ತೆನಕೈದ ನಿಲಿಟ್ ಬುಧಾರ ಕುಡ್ಲಡು ಮಾಮಲ್ಲ ತಿರಂಗ ಯಾತ್ರೆ ನಡಪಾದಿರು. ರಾಷ್ಟ್ರಭಕ್ತರಿನ ವೇದಿಕೆ ಕುಡ್ಲನಗರ ತೆನಕೈದ ನಿಲಿಟ್ ಬುಧವಾರ ಕುಡ್ಲಡು ಮಾಮಲ್ಲ ತಿರಂಗ ಯಾತ್ರೆ ಅಟ್ಟಣೆ ಮಲ್ತಿದ್ದೀರು. ಕುದ್ಮುಲ್ ರಂಗರಾವ್ ಟೌನ್ ಹಾಲ್ ಕೈತಲ್ದ ರಾಜಾಜಿ ಪಾರ್ಕ್ ಹಿಡಿದು ಯಾತ್ರೆಗೆ ಚಾಲನೆ ಕೊರಿಯಿರು. ತಿರಂಗ ಯಾತ್ರೆ ಹಿಡಿದು ದುಂಬತ್ನ ನಡತ್ನ ಸಭಾಲಿಸಿದು ಶಾಸಕರಿಗೆ ವೇದವ್ಯಾಸ ಕಾಮತ್ ಸುರುತ ಪಾತ್ರೆ ಪಂಡದು ಜವನ ಜವಂದಿ ಸಮುದಾಯವು ದೇಶಭಕ್ತಿದ ಮನಸ್ಸು ಪುಟ್ಟೊಡೊಂದು ಲೆಪ್ಪು ಕೊರಿಯಿರು. ಬರವು ಕಲ್ಪನಾ ಕೂಟದಕ್ಲು ವಂದೇ ಮಾತರಂ ರಾಷ್ಟ್ರಪದ ಪಂಡಿರು. ಭಾರತ ಮಾತೆನ ಫೋಟೋಕ್ಕೂ ನಾಯಕರು ಪುರ್ಪ ಅರ್ಪಣೆ ಮಲ್ತೇರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ನಮ್ಮ ಮಾತ ಭಾರತ ಅಪ್ಪಿನ ಸೇವೆಗಾದ ಕೈ ಜೋಡ್ಸಾಗ ನಮ್ಮ ಸಂಕಲ್ಪ ಪ್ರಧಾನಿ ಮೋದಿ ಸಂಕಲ್ಪ ಭಾರತ ಜಗದ್ಗುರು ಆವಡು ಪನ್ಪಣವೇ ಆದುಂಡು ಎಂದು ಪಂಡಿರು. ಸ್ವಾತಂತ್ರ್ಯ ಪೊಂಬಾಟದಾರ ಮಟ್ಟಾರ್ ವಿಠಲ ಕಿಣಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಬಿಜೆಪಿ ನಾಯಕರು ವಿಕಾಸ್ ಪುತ್ತೂರು ಸ್ವಾತಂತ್ರ್ಯ ಪೊಂಬಾಟದ ದಿನೊಕ್ಲಿನ ನೆಂಪು ಮಲ್ತೊಂಡಿರು. ಬರವು ಕಲ್ಪನಾ ಸಾರಗಟ್ಲೆ ಜವನ ಜವಂದಿ ಮಾಮಲ್ಲ ತ್ರಿವರ್ಣ ಬಾವುಟನು ಕುಡ್ಲದ ಮುಖ್ಯ ಮಾರ್ಗುಲೆಡು ಮೆರವಣಿಗೆ ಕೊನೋದು ಮರ್ಯಾದೆ ಅರ್ಪಣೆ ಸಂದಾಯರು. ಕೈಟ್ ಭಾರತದ ಬಾವುಟ ಪತ್ತೊಂದು ಶಿಸ್ತುಡು ಸಾಗನ ಬರವು ಕಲ್ಪನಕ್ಲು ಭಾರತ್ ಮಾತಾ ಕಿ ಜೈ ಘೋಷಣೆ ಪಾಡಿಯರು. ಟೌನ್ ಹಾಲ್ ಕೈತಲ್ದ ರಾಜಾಜಿ ಪಾರ್ಕ್ ಕೈತಲಡ್ದು ನವ ಭಾರತ್ ಸರ್ಕಲ್ ಮುಟ್ಟ ಮಾಮಲ್ಲ ಮೆರವಣಿಗೆ ಸಾಗಲು ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ನಾಯಕರು ಸುಧೀರ್ ಶೆಟ್ಟಿ ನಿತಿನ್ ಕುಮಾರ್ ಮೋನಪ್ಪ ಭಂಡಾರಿ ಕಾರ್ಯಕ್ರಮ ಮುಟ್ಟಿದ್ದೇರು. ಸ್ವತಂತ್ರ ಸಿಕ್ಕಿ 80 ವರ್ಷಗಳ ಕಾಲ ಭಾರತದಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವತ್ತು ಸ್ವತಂತ್ರಕ್ಕೋಸ್ಕರ ಭಾರತದ ಲಕ್ಷ ಜನರು ತಮ್ಮ ಜೀವವನ್ನು ಅರ್ಪಣೆ ಮಾಡಿದಂತ ಆ ಸಂದರ್ಭವನ್ನು ನೆನಪಿಸಿಕೊಳ್ಬೇಕು. ಮುಂದಿನ ಯುವ ಪೀಳಿಗೆ ಅವತ್ತು ನಮ್ಮ ಹಿರಿಯರು ಮಾಡಿದಂತ ತ್ಯಾಗ ಅದರ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ದೊರಕಿದೆ. ಅವರೆಲ್ಲರ ತ್ಯಾಗದ ಪರಿಶ್ರಮ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಭಾರತದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ ಬಂದು 80 ವರ್ಷಗಳನ್ನು ಪೂರೈಸಿದೆ. ಅಮೃತೋತ್ಸವದಿಂದ ಅಮೃತ ಕಾಲದ ಅಡೆಗೆ ಹೋಗ್ತಾ ಇದ್ದೇವೆ, ವಿಕಸಿತ ಭಾರತದ ಅಡೆಗೆ ಹೋಗ್ತಾ ಇದ್ದೇವೆ. 2047 ಅಮೃತ ಕಾಲ ನಮಗೆ ಪೂರ್ತಿ ಆಗುತ್ತೆ, ವಿಕಸಿತ ಭಾರತ ಪೂರ್ತಿ ಆಗ್ತದೆ. ನಮ್ಮ ಸಂಕಲ್ಪಗಳಿರ್ತಕ್ಕಂಥ ಜಗದ್ಗುರು ಭಾರತದ ನಿರ್ಮಾಣ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಚನೆಗಳಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ನಾವು
ಆ ದಿನಗಳನ್ನು ಕಂಡಿರದೇ ಇರತಕ್ಕಂಥ ನಾವು ಪ್ರತಿ ಮನೆಗಳಲ್ಲಿ ಆ ತಾಯಿಯ ಉತ್ಸವದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೆಚ್ಚಬೇಕು. ಆ ಸಂಗ್ರಾಮದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬಲಿದಾನಿಗಳ ನೆನಪುಗಳಾಗಬೇಕು. ಆ ಕಾರ್ಯದಲ್ಲಿ ಜೋಡಿಸಿರ್ತಕ್ಕಂಥ ಈ ದೇಶವನ್ನು ಉಳಿಸಿರ್ತಕ್ಕಂಥ ಸಹಸ್ರಾರು ರಾಷ್ಟ್ರಭಕ್ತರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಕ್ಕಂಥದ್ದಾಗಬೇಕು. ಅದಕ್ಕೋಸ್ಕರ ತಿರಂಗ ಯಾತ್ರೆ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಈ ದೇಶದ ಪ್ರಧಾನಮಂತ್ರಿಗಳದ್ದು. 80 ವರ್ಷಗಳ ಹಿಂದೆ ಭಾರತ ಮಾತೆಗೆ ಜೈಕಾರ ಹಾಕಿದ್ರೆ ಬ್ರಿಟಿಷರು ಗುಂಡು ಹೊಡಿತಾ ಇದ್ರು. ಒಂದೇ ಮಾತರಂ ಅನ್ನುವಂಥ ಘೋಷ ಹಾಕಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ತಾ ಇದ್ರು. ಈ ರೀತಿಯ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿರುವಂಥದ್ದು ಇದು ಅತ್ಯಂತ ದೊಡ್ಡ ಹಬ್ಬವಾಗಿ ನಾವು ಇವತ್ತು ಆಚರಣೆ ಮಾಡ್ತೇವೆ. ಯಾವ ರೀತಿ ಪರಿಸ್ಥಿತಿ ಇತ್ತು? 200, 300, 400 ವರ್ಷಗಳ ಕಾಲ ಭಾರತವನ್ನು ಭಾರತೀಯರು ಆಳ್ವಿಕೆ ಮಾಡಲಿಲ್ಲ. ಭಾರತವನ್ನು ಪರಕೀಯರು ಆಳ್ವಿಕೆ ಮಾಡಿದ್ರು. ಆ ಪರಕೀಯ ಆಳ್ವಿಕೆಯಿಂದ ನಾವು ಸ್ವತಂತ್ರವನ್ನು ಪಡೆದಿದ್ದೇವೆ. ತಿರಂಗ ಯಾತ್ರೆಯ ನಡಪಾವುನ ಪರಿಕಲ್ಪನೆಗೆ ಪ್ರಧಾನಿ ನರೇಂದ್ರ ಮೋದಿಯರು ಪ್ರೇರಣೆಯಿಂದ ದುಂಬುದ ವಿಧಾನ ಪರಿಷತ್ ಸದಸ್ಯರ್ ಮೋನಪ್ಪ ಭಂಡಾರಿ ಪಂತೆರ್ ತೊಕ್ಕೊಟ್ಟು ಮೇಲ್ಸಂಕೊಡ್ದು ತೊಕ್ಕೊಟ್ಟು ಕೇಂದ್ರ ಬಸ್ ಸ್ಟ್ಯಾಂಡ್ ಮುಟ್ಟ ನಡಪಾಯಿನ ತಿರಂಗ ಯಾತ್ರೆ ಆರು ಪಾತೆರಿಯರು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತಿರಂಗ ಯಾತ್ರೆ ಸಮಿತಿದ ನೀರಿಟ್ಟು ತೊಕ್ಕೊಟ್ಟು ಮೇಲ್ಸಂಕೊಡ್ದು ತೊಕ್ಕೊಟ್ಟು ಕೇಂದ್ರ ಬಸ್ ಸ್ಟ್ಯಾಂಡ್ ಮುಟ್ಟ ಮಾಮಲ್ಲ ತಿರಂಗ ಯಾತ್ರೆ நடத்தண்டு. ಕಾರ್ಗಿಲ್ ಯೋಧರು ಪ್ರವೀಣ್ ಶೆಟ್ಟಿ ಪಿಲಾರ್ ತಿರಂಗ ಯಾತ್ರೆಗೆ ಚಾಲನೆ ಕೊರಿಯರು. ಬಿಜೆಪಿ ಹಿರಿಯ ನಾಯಕಿ ದುಂಬುದ ವಿಧಾನಸಭಾ ಸದಸ್ಯರು ಮೋನಪ್ಪ ಭಂಡಾರಿ ಪಾತೆರ್ದು ತಿರಂಗ ಬಾವುಟ ತ್ಯಾಗ ಶಾಂತಿ ಬುಲಿಚಿಲ್ದ ಗುರುತು ಆದುಂಡು ಇಂಚಿನ ಬಾವುಟಗೂ ಮರ್ಯಾದೆ ಸಂದಾಯರ ಹರ್ ಘರ್ ತಿರಂಗ ಬೊಕ್ಕ ತಿರಂಗ ಯಾತ್ರೆ ನಡಪವನ ಪರಿಕಲ್ಪನೆಗೆ ಪ್ರಧಾನಿ ನರೇಂದ್ರ ಮೋದಿಯರೇ ಪ್ರೇರಣೆಯನ್ನು ಪಂಡೇರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ, ಬಿಜೆಪಿ ಉಳ್ಳಾಲ ಮಂಡಲದ ಗುರುಕಾರ್ಯರು ಜಗದೀಶ್ ಆಳ್ವ ಕುವೆತ್ತಬೈಲು ಪಾತೇರಿಯರು. ಬಿಜೆಪಿ ಜಿಲ್ಲಾ ಒತ್ತುಗುರು ಕಾರ್ಲಾಯನ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪೂಜಾ ಪೈ ಕಾರ್ಯಂತಿರು ಧನಲಕ್ಷ್ಮಿ ಗಟ್ಟಿ ಕಾರ್ಯಕ್ರಮ ಮುಟ್ಟಿದ್ದೇರು. స్వతంత్ర పొరుంబాటును నెంపు మల్తోన్న బొక జనక్లేడ దేశభక్తిದ ಮನಸ್ಸು ಮೂಡಾವನ ಉದ್ದೇಶಡು ಒಡಿಪು ಶಾಸಕರ್ ಯಶಪಾಲ್ ಎ ಸುವರ್ಣ ದುಂಬಾಳ್ತೆಡು ಮಣಿಪಾಲಡು ತಿರಂಗ ಯಾತ್ರೆ ನಡಪಾದೆರು. ಸ್ವತಂತ್ರ ಪೊರುಂಬಾಟುನು ನೆಂಪು ಮಲ್ತೊನ್ನ ಬೊಕ ಜನಕ್ಲೆಡ ದೇಶಭಕ್ತಿದ ಮನಸ್ಸು ಮೂಡಾವನ ಉದ್ದೇಶಡು ಒಡಿಪು ಶಾಸಕರ್ ಯಶ್ಪಾಲ್ ಎ ಸುವರ್ಣ ದುಂಬಾಲ್ತೆಡು ಮಣಿಪಾಲಡು ತಿರಂಗ ಯಾತ್ರೆ ಬುಧಾರ ಬಯ್ಯಕ ನಡತಂಡು. ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥೇರ್ ಡಾ ಅವಿನಾಶ್ ಶೆಟ್ಟಿ ಬಿನ್ನೇರ್ನ ಒಟ್ಟುಗು ತ್ರಿವರ್ಣ ಬಾವುಟ ರಂಗದ ಪುಗ್ಗಿಲಿನ ರಾಪದು ಯಾತ್ರೆ ಉದಿಪನ ಮಲ್ತೇರು. ಶಾಸಕರ್ ಯಶ್ಪಾಲ್ ಎ ಸುವರ್ಣ ಪಾತಿರ್ದು ಸ್ವತಂತ್ರ ದಿನಾಚರಣೆದ ಗೌಜಿಬಜಿ ಸರಕಾರಿ ಆಫೀಸ್ ಬೊಕ ಕಾಲೇಜ್ಲಿಕ್ ಮಾತ್ರೆ ಉಪ್ಪಂದೆ ಪ್ರತಿಯೊರಿಲ ಪಾಲದೆತೊನೊಡು ಪನ್ಪುನ ಉದ್ದೇಶಡು ಹರ್ ಘರ್ ತಿರಂಗ ಅಭಿಯಾನ ದಿವೊಂದುಣುದು ಪಂಡೆರು. ಮಣಿಪಾಲದ ಗೋಲ್ಡನ್ ಜೂಬ್ಲಿ ಹಾಲ್ ಕೈತಲ್ದ ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಕೈತಲ್ದ ಸುರು ಆಯಿನ ತಿರಂಗ ಯಾತ್ರೆ ಟೈಗರ್ ಸರ್ಕಲ್ ಸಿಂಡಿಕೇಟ್ ಸರ್ಕಲ್ ಡೇ ಆದ ಸಾಕದು ಮಣಿಪಾಲ ಕಾಯಿನ್ ಸರ್ಕಲ್ ಕೈತಲ ಮುಗಿತಲ ಆಂಡ್. ಒಡಿಪು ಮಣಿಪಾಲ ಭಾಗದ ಬೇತೆ ಬೇತೆ ಶಾಲೆ ಕಾಲೇಜ್ಲಿನ ಬರವು ಕಲ್ಪನಕ್ಲು ಬೊಕ ಸಾರ್ವಜನಿಕರು ಹೆಚ್ಚು ಜನ ತಿರಂಗ ಯಾತ್ರೆಡು ಪಾಲದೆ ತೊಂಡರು. ಡಾ ಕೃಷ್ಣ ಪ್ರಸಾದ್, ಡಾ ಚಂದ್ರಶೇಖರ, ಡಾ ವಿಜಯೇಂದ್ರ ಈ ಪೊರ್ತುಡಿತ್ತೇರು. ನರೇಂದ್ರ ಮೋದಿ ಅವರ ಕರೆಯಂತೆ ಕೇವಲ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಿಗೆ ಈ ಸ್ವಾತಂತ್ರ್ಯ ಸಂಭ್ರಮ ಸೀಮಿತವಾಗಿರಬಾರ್ದು. ದೇಶಕ್ಕೆ ದೇಶವೇ ಅದನ್ನು ಸಂಭ್ರಮಿಸುವ ಮೂಲಕ ದೇಶದ ಒಗ್ಗಟ್ಟು ಏಕತೆಯನ್ನು ಒಂದು ಸಂದೇಶದ ರೀತಿಯಲ್ಲಿ ನೀಡಬೇಕೆಂಬ ಉದ್ದೇಶದಿಂದ ಹರ್ ಘರ್ ತಿರಂಗದ ಕಾರ್ಯಕ್ರಮದ ಮೂಲಕ ಇವತ್ತು ದೇಶದಾದ್ಯಂತ ಇದೇ ರೀತಿ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಬಹಳ ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದೇವೆ. ಬಹುಶಃ ಇದರ ಪ್ರಯುಕ್ತ ಉಡುಪಿಯಲ್ಲಿ ಕೂಡ ನಾವು ಇಡೀ ಎಲ್ಲ ನಮ್ಮ ಈ ಭಾಗದ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳ ಒಂದು ಸಹಕಾರದೊಂದಿಗೆ ನಮ್ಮ ಉಡುಪಿ ಜಿಲ್ಲೆಯ ಒಂದು ಏಕತೆಯನ್ನು ತೋರ್ಪಡಿಸಬೇಕೆಂಬ ಉದ್ದೇಶದಿಂದ ಇವತ್ತು ಈ ಒಂದು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕಿನ ಈ ಮುಂಭಾಗದಲ್ಲಿ ಈ ಒಂದು ತಿರಂಗ ಯಾತ್ರೆದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ದೇಶದ ಏಕತೆಗಾಗಿ 150 ವರ್ಷದ ಹಿಂದೆ
ಬಂಕಿಮ್ ಚಂದ್ರ ಚಾಟರ್ಜಿ ಅವರು ಒಂದೇ ಮಾತರಂನ ಮೂಲಕ ನಮ್ಮ ಒಗ್ಗೂಡಿಸುವಂಥ ಕೆಲಸ ಮಾಡಿದರು. ಈ ವರ್ಷ 150ರ ಸಂಭ್ರಮವನ್ನು ಕೂಡ ಒಂದೇ ಮಾತರಂನ ಹಾಡಿನ ಆಚರಿಸಿದೆ. ಅದ್ರ ಜೊತೆಗೆ ನಮ್ಮ ಉಡುಪಿಯ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೇಶದ ಬಗ್ಗೆ ಇನ್ನಷ್ಟು ಚಿಂತನೆಯೊಂದಿಗೆ ತೊಡಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಾವು ಆಯೋಜನೆ ಮಾಡಿದ್ದೇವೆ. ಒಂದೇ ಮಾತರಂನ 150ನೇ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಹಾಗೂ ಹರ್ಗರ್ ತಿರಂಗದ 5ನೇ ವರ್ಷ. ಸೊ ಇಂಥ ಒಂದು ಒಳ್ಳೆಯ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬರಲು ತುಂಬ ಸಂತೋಷವಾಗಿ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ದೇಶ ಮೊದಲು ನೇಷನ್ ಫಸ್ಟ್ ಎನ್ನುವ ಧ್ಯೇಯವಾಕ್ಯದೊಂದಿಗೆ ನಾವೆಲ್ಲರೂ ನಮ್ಮ ದೇಶದ ಏಕತೆ ಹಾಗೆ ಅಭಿವೃದ್ಧಿಗಾಗಿ ಶ್ರಮಿಸೋಣ. ದುಂಬುದ ಐಪಿಎಸ್ ಅಧಿಕಾರಿ ಬೊಕ ವಿಧಿ ಲೀಡರ್ಸ್ ಸಂಸ್ಥೆದ ತಾಪಕೇರ್ ಕೆ ಅಣ್ಣಾಮಲೈ ಬುಧಾರ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಬತ್ತದಿತ್ತದು ಶ್ರೀಕೃಷ್ಣ ದೇವರನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ದುಂಬುದ ಐಪಿಎಸ್ ಅಧಿಕಾರಿ ಬೊಕ ದಿ ಲೀಡರ್ಸ್ ಸಂಸ್ಥೆದ ತಾಪಕೇರ್ ಕೆ ಅಣ್ಣಾಮಲೈ ಬುಧಾರ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಬತ್ತಿದ್ದೇರು. ಶ್ರೀಕೃಷ್ಣ ದೇವರನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ಮಠದ ಆಡಳಿತ ಮಂಡಳಿದ ನಿಲೆಟ್ ಅರೆನೆ ಇದುಕೊಂಡಿರು. ಇಪ್ಪೊರ್ತಡು ಪೂಜಿದ ಭಟ್ರ ಅಣ್ಣಾಮಲೈರಿಗೆ ಶ್ರೀಕೃಷ್ಣ ದೇವರನ ಫೋಟೋ ಕೊರ್ದು ಎಡ್ಡೆಪ್ಪು ಬಯಕೇರು. ಸ್ವಾಮೀಜಿಯವರು ಪ್ರಸಾದ ತಗೊಳ್ತಿದ್ದಾರೆ. ನಾವು ಅವರ ಪರವಾಗಿ ಪ್ರಸಾದ ತಗೊಂಡು ಕುಡ್ಲದ ಕ್ಲಾಕ್ ಟವರ್ ಕೈತಲು ಉಪ್ಪುನ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲರ್ಸ್ ಅಂಗಡಿಡ್ ಸ್ಪಾರ್ಕಲ್ ಡೈಮಂಡ್ ಫೆಸ್ಟ್ ಪನ್ಪುನ ವಜ್ರದ ಪದ್ದೈಲಿನ ಪ್ರದರ್ಶನ ಬೊಕ ಮಾರಾಟ ಉತ್ಸವ ನಡೆತೊಂದಿತ್ತದು. ಬುಧಾರ ಉದ್ದೀಪನ ಕಾರ್ಯಕ್ರಮ ನಡೆತಡು. ಕುಡ್ಲದ ಕ್ಲಾಕ್ ಟವರ್ ಕೈತಲು ಉಪ್ಪುನ ಚೆಮ್ಮನೂರು ಇಂಟರ್ನ್ಯಾಷನಲ್ ಸಮೂಹ ಸಂಸ್ಥೆದ ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲರ್ಸ್ ಅಂಗಡಿಡ್ ಸ್ಪಾರ್ಕಲ್ ಡೈಮಂಡ್ ಫೆಸ್ಟ್ ಪನ್ಪುನ ವಜ್ರದ ಪದ್ದೇಲಿನ ಪ್ರದರ್ಶನ ಬೊಕ ಮಾರಾಟ ಉತ್ಸವ ಉದ್ದೀಪನಗೂ ಬುಧಾರ ಆಚರಣೆ ಮಲ್ತಿದ್ದೇರು. ಮಲ್ಲ ಬಿನ್ನೇರು ಸಿನಿಮಾ ನಟಿ ರುಹಾನಿ ಶೆಟ್ಟಿ ಬೊಕ ವಿಶೇಷ ಬಿನ್ನೇರು ಎಜೆ ಸಮೂಹ ಸಂಸ್ಥೆನ ಗುರುಕಾರ್ಯರು ಎಜೆ ಶೆಟ್ಟಿ ಸ್ಪಾರ್ಕಲ್ ಡೈಮಂಡ್ ಫೆಸ್ಟ್ ಉದ್ದೀಪನ ಮಲ್ತೇರು. ಚೆಮ್ಮನೂರು ಗ್ರೂಪ್ ಇಂಟರ್ನ್ಯಾಷನಲ್ ದ ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಅನಿಲ್ ಸಿಪಿ, ಮಾರ್ಕೆಟಿಂಗ್ ಝೋನಲ್ ಮ್ಯಾನೇಜರ್ ನಿಶಾಂತ್, ಪ್ರಾದೇಶಿಕ ವ್ಯವಸ್ಥಾಪಕರಾದ ಜಾರ್ಜ್, ಅನೀಶ್ ಬೊಕ ಪ್ರದೀಪ್, ಸಿದ್ದಿಕ್ ಬೊಕ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮ ಇಟ್ಟಿರು. ಸಂಸದ ಬಗೆಟ್ ಮೆಚ್ಚುಗೆ ತಿರುಪಾಯಿನ ನಟಿ ರುಹಾನಿ ಶೆಟ್ಟಿ ಪಾತಿರ್ದು ಮುಲ್ಪ ಎಡ್ಡೆ ಬುಕ ಅಪೂರ್ಪದ ವಜ್ರದ ಪದ್ದೇಲಿನ ಜಮೆ ಉಂಡು ಗಿರಾಕಿಲೆಗೆ ಎಡ್ಡೆ ಕೊಡಿಗೆಲಿನ ಸಂಸ್ಥೆ ಘೋಷಣೆ ಮಲ್ತಂಡು ಪದ್ದೆ ಇಷ್ಟದಾಗಲೂ ಒಂದಿತ ಪ್ರಯೋಜನ ಪಡೆಯುವ ನೋಡೊಂದು ಭಿನ್ನಾಯ್ತೊಂಡಿರು. ಆಗಸ್ಟ್ 16 ಸೆಪ್ಟೆಂಬರ್ 16 ಮುಟ್ಟ ನಡಪುನ ವಜ್ರದ ಪದ್ದೆ ಉತ್ಸವಡು ವಜ್ರ, ಅನ್ಕಟ್ ವಜ್ರ ಬೊಕ ಬಿಲೆಬಾಲುನ ಪದ್ದೇಲಿನ ವಿಶೇಷ ಸಂಗ್ರಹದ ವ್ಯವಸ್ಥೆ ಮಾಡ್ತಂಡು. ಪದ್ದೇಲಿನ ದೆತೊನ್ನ ಗಿರಾಕಿಲಿಗೆ ಬಂಪರ್ ಇನಾಮದ ಒಟ್ಟಿಗೂ ವಿಶೇಷ ಕೊಡುಗೆಲು ವಜ್ರದ ಉಂಗಿಲ ಬೊಕ ತಿರ್ಗಾಟ ಪ್ಯಾಕೇಜ್ ಸೇರ್ನಂಚ ಮನಸ್ ಒಯ್ಪುನ ಇನಾಮಲಿನ ಗೆಂದುನ ಅವಕಾಶ ಉಂಡು. ವಿಶೇಷ ಕೊಡುಗೆಲು ಪಂಡ ವಜ್ರದ ಪದ್ದೇಲಿನ ಮೇಕಿಂಗ್ ಚಾರ್ಜ್ ಮಿತ್ 50% ಮುಟ್ಟ ರಿಯಾಯಿತಿ. ಪ್ರತಿಯೊಂಜಿ ದೆತೊನ್ನೆಕ್ಲ ವಿಶೇಷ ಉಡುಗೆರೆಲು 2 ಲಕ್ಷ ರೂಪಾಯಿದ ಹೆಚ್ಚಿದ ವಜ್ರದ ಪದ್ದೆ ಬೊಕ 3 ಲಕ್ಷ ರೂಪಾಯಿದ ಹೆಚ್ಚಿದ ಅನ್ಕಟ್ ಪದ್ದೇಲಿನ ದೆತೊನ್ನೆಕ್ ಧರ್ಮದ ಬಂಗಾರದ ಪಾವಲಿ, 3 ಲಕ್ಷ ರೂಪಾಯಿದ ಹೆಚ್ಚಿದ ಬಂಗಾರದ ಪದ್ದೆ ಅತ್ತನ 4 ಲಕ್ಷ ರೂಪಾಯಿದ ಹೆಚ್ಚಿದ ಅನ್ಕಟ್ ಅತ್ತನ ಫ್ರೆಶಸ್ ಪದ್ದೇಲಿನ ದೆತೊನ್ನೆಕ್ ಬಿರಿಯಾನಿ ಬಾಜನ ಧರ್ಮವು, 5 ಲಕ್ಷ ರೂಪಾಯಿದ ಹೆಚ್ಚ ವಜ್ರ ಅತ್ತನ ಅನ್ಕಟ್ ಪದ್ದೇಲು ಬೊಕ್ಕ 6 ಲಕ್ಷ ರೂಪಾಯಿದ ಹೆಚ್ಚಿದ ಫ್ರೆಶಸ್ ಪದ್ದೇಲಿನ ದೆತೊನ್ನೆಕ್ ಮೂಜಿ ಬರ್ನರ್ ಗ್ಯಾಸ್ ಸ್ಟವ್ ಧರ್ಮಗು, 6 ಲಕ್ಷ ರೂಪಾಯಿದ ಹೆಚ್ಚ ವಜ್ರದ ಪದ್ದೇಲಿನ ತೊಂಡ ವಜ್ರದ ಉಂಗಿಲ ಧರ್ಮಗು, 7 ಲಕ್ಷ ರೂಪಾಯಿದ ಹೆಚ್ಚಿದ ವಜ್ರದ ಪದ್ದೇಲಿನ ತೊಂಡ ಊಟಿ ಅತ್ತನ ತೇಕಡಿಗೆ ಧರ್ಮಗು ತಿರ್ಗಾಟದ ಪ್ಯಾಕೇಜ್ ಸೇರ್ದುಂಡು. ಈ ಸ್ಪಾರ್ಕಲ್ ಡೈಮಂಡ್ ಫೆಸ್ಟ್ ಬಗೆಟ್ ಗಿರಾಕಿಲು ಮೆಚ್ಚುಗೆ ತಿರಿಪಾದಿರು. ಚೆಮ್ಮನೂರು ಜುವೆಲರ್ಸ್ ಅಂಗಡಿದಕ್ಲು ಬೇರೆ ವ್ಯವಹಾರದ ಒಟ್ಟಿಗೂ ಸಾಮಾಜಿಕ ಸೇವೆಲೆಡ್ಲ ಸೇರೊಂದುಳ್ಳೇರು. ಈ ಸ್ಪಾರ್ಕಲ್ ಡೈಮಂಡ್ ಫೆಸ್ಟ್ ಬಗೆಟ್ ಗಿರಾಕಿಲು ಮೆಚ್ಚುಗೆ ತಿರಿಪಾದಿರು. ಚೆಮ್ಮನೂರು ಜುವೆಲರ್ಸ್ ಅಂಗಡಿದಕ್ಲು ಬೇರೆ ವ್ಯವಹಾರದ ಒಟ್ಟಿಗೂ ಸಾಮಾಜಿಕ ಸೇವೆಲೆಡ್ಲ ಸೇರೊಂದುಂಡು. ಈ ಅಂಗಡಿದ ನಿರ್ದೇಶಕರಿನ ಬಾಬಿ ಚೆಮ್ಮನೂರು ಸಮಾಜ ಸೇವಾ ಕಾರ್ಯಕರ್ತರಾದುಳ್ಳೇರು. ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲರ್ಸ್ ಅಂಗಡಿಗೆ ಪ್ರೋತ್ಸಾಹ ಕೊರ್ಲೆಂದು ಸಾಮಾಜಿಕ ಕಾರ್ಯಕರ್ತರು ಡಾಕ್ಟರ್ ಇ.ಕೆ.ಎ. ಸಿದ್ದಿಕ್ ಅಡ್ಡೂರು ಪಂಡದು ಸಂಸ್ಥೆಗೆ ಎಡ್ಡೆಪ್ಪು ಬಯಕದೇರು. Even though I'm a Mangalorean,
the kind of love and blessings what Mangaloreans shower on me every time I come here is something, you know, it's kind of a blessing for me. So I'm very happy to be here today and meeting so many of our Mangaloreans. So thank you, Anjane. I'm seeing all the diamond collections. This is really unique and nice. So definitely people should visit it. So they are doing this for a month. In book, I think next month 12th Diamond Sparkle Fest nadatondundu. So elru banni. The collections are really good and unique. So definitely visit Madi, and they have some very good offers. They have some 50% discount on making and all that. So ಹಾಗಾಗಿ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ಇದೊಂದು ಅತ್ಯುತ್ತಮವಾದ ಸಮಾರಂಭ. ಇಲ್ಲಿ ಪ್ರತಿ ಗ್ರಾಹಕರಿಗೂ ಕೈಗೆಟುಕುವ ಬೆಲೆಯಲ್ಲಿ ಡೈಮಂಡ್ ಶೋರೂಮನ್ನು ಹೊಸದಾಗಿ ಆರಂಭಿಸುತ್ತಿದ್ದಾರೆ. ಈ ಆರಂಭಿಕೆಯು ನಮ್ಮ ಇಲ್ಲಿ ತುಳುನಾಡಿನ ಪ್ರಖ್ಯಾತ ನಟಿಯಾದ ರೋಹಾನಿ ಶೆಟ್ಟಿ ಇವರಿಂದ ಉದ್ಘಾಟನೆಯಾಗಿದೆ. ಮುಖ್ಯವಾಗಿ ಏನೆಂದರೆ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸಮಯವಿರುವುದಿಲ್ಲ, ಆದರೆ ಇಲ್ಲಿಯ ಸಿಬ್ಬಂದಿ ವರ್ಗದವರು ಅತ್ಯುತ್ತಮವಾದ ಅವರ ಅತಿಥಿ ಸತ್ಕಾರ ಮತ್ತು ತುಂಬ ದಿನಗಳಿಂದ ನಮ್ಮನ್ನು ಆಹ್ವಾನಿಸ್ತಾ ಇದ್ದರು. ನಾವು ಇಲ್ಲಿ ಗ್ರಾಹಕರಾಗಿಯೂ ಒಂದು ದಿನ ಬಂದಾಗ ನಮ್ಮನ್ನು ಅತ್ಯುತ್ತಮ ರೀತಿಯಲ್ಲಿ ಇವರು ಸ್ವೀಕರಿಸಿದ ರೀತಿಯು ಅತ್ಯುತ್ತಮವಾಗಿದೆ. ಆಟಿ ಅಮಾಸೆಗೆ ತುಳುನಾಡಿಡು ಇಸೇಸ ಮಹತ್ವ ಇದ್ದದು. ಒಡಿಪು ಜಿಲ್ಲೆ ಇನ್ನಂಜದ ಉಂಡಾರ ಕ್ಷೇತ್ರಡು ಈ ದಿನಕ್ಕೂ ಬೊಕ್ಕೊಂಜಿ ಇಸೇಸ ಅರ್ಥ ಉಂಟು. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ದೇವರು ಉಂಡುನ ದಿನಾಂದು ಶ್ರದ್ಧೆ ಭಕ್ತಿಡು ಆಚರಣೆ ಮಲ್ತೊಂದು ಬೈದೇರು. ಆಟಿ ತಿಂಗುಲೆ ಭಾರಿ ವಿಶೇಷ. ಐಟ್ಲ ಆಟದ ಅಮಾಸೆಗೆ ಭಾರಿ ಮಹತ್ವ ಉಂಡು. ಇಡೀ ತುಳುನಾಡದ ಬಗೆಟ್ ಪಿಂದು ನೆರೆಪೋಂಡ ಅವೇತು ವಿಶೇಷತೆಲು ಆಟಿ ಅಮಾಸೆಗೆ ತುಯರತಿಕ್ಕು. ಒಡಿಪು ಜಿಲ್ಲೆ ಇನ್ನಂಜದ ಪಿರಾಕದ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಆಟಿ ಅಮಾಸೆಗೆ ಬೊಕ್ಕಲ ಒಂಜಿ ವಿಶೇಷ ಪಂಡ ಈ ದಿನನು ದೇವೇರು ಉಂಡುನ ದಿನ ಅಂದು ಶ್ರದ್ಧೆ ಭಕ್ತಿಡು ಆಚರಣೆ ಮಲ್ತೊಂದು ಬೈದೇರು. ಪಾಪದ ವಟು ಒರಿಯನ ಭಕ್ತಿಗೆ ಮೆಚ್ಚಿದು ಶ್ರೀ ವಿಷ್ಣುಮೂರ್ತಿ ದೇವರೇ ನೈವೇದ್ಯದ ತೊಂಡೇರು ಪಂಪನ ಇತಿಹಾಸ ಉಂಡು. ಈ ಆಚರಣೆ ಈ ಕ್ಷೇತ್ರದ ಭಕ್ತಿದ ಪರಂಪರೆನ ಇತ್ತೆಲ ಜುವಪವಾದ ದೀತುಂಡು. ಪಾಕ ವರ್ಷಲೆಡ್ದು ನಡೆದು ಬತ್ತಿನ ಪೌರಾಣಿಕ ಹಿನ್ನೆಲೆದ ಪ್ರಕಾರ ಪಾಪದ ವಟು ಒರಿಯನ ಬುಡಂದಿ ಭಕ್ತಿ ಬೊಕ್ಕ ನಿರ್ಮಲ ಮನಸ್ಸಿಗೆ ಮೆಚ್ಚಿನ ಶ್ರೀ ವಿಷ್ಣುಮೂರ್ತಿ ದೇವರು ವಟು ಸಮರ್ಪಣೆ ಮಲ್ತನ ನೈವೇದ್ಯನು ದೆತೊಂಡಿருந்து ಕತಿಡ್ದು ತಿರಿದು ಬರ್ಪುಂಡು. ಬುಧವಾರ ಕಾಂಡಿಡ್ದೆ ದೇವಸ್ಥಾನಗೂ ಸಾರಗಟ್ಲೆ ಭಕ್ತರು ಬರ್ತದೆ. ಪೂಜೆ ಪ್ರಾರ್ಥನೆ ನಡಪಾಯರು. ದೇವರಿಗೆ ವಿಶೇಷ ನೈವೇದ್ಯ ಸಮರ್ಪಣೆ ಮಲ್ತೇರು. ಕಾಲ ಬದಲಾಂಡಲ ಪರಂಪರೆ ಬದಲಾತಜ್ಜಿ. ತಲೆಮಾರಿಡ್ದು ತಲೆಮಾರಿಗೆ ಸಾಗೊಂದುಪುನ ಈ ನಂಬಿಕೆ ಇತ್ತೆಲ ಭಕ್ತರ್ನ ಮನಸ್ಸಿಡು ವಿಶೇಷ ಸ್ಥಾನ ಪಡೆತಂಡು. ಆಟಿ ಅಮಾಸೆ ಪಂಡ ಬಜಿ ಒಂಜಿ ಆಚರಣೆ ಎತ್ತು. ಭಕ್ತಿರು ಬೊಕ್ಕ ಭಗವಂತನ ನಡುತ್ತ ನಂಬಿಕೆದ ಗುರ್ತು. ಪಾಪದ ಭಕ್ತಿದ ಎದುರು ದೇವೇರ್ಲ ಒಲಿಪೇರು ಪಂಪನ ಸಂದೇಶನು ಇನ್ನಂಚೆ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸಾರೊಂದುಂಡು. ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದಂತಹ ದಿವಸ. ಈ ದಿವಸದ ವಿಶೇಷ ಮಹತ್ವ ಏನಂತ ಹೇಳಿದರೆ, ಉಂಡ ದೇವರ ಊರು ಉಂಡಾರು ಅಂತ ಹೇಳಿ ಆ ಊರಿಗೆ ಹೆಸರು ಬಂದಕ್ಕೆ ಮುಖ್ಯ ಕಾರಣ ಇಲ್ಲಿಯ ವಿಷ್ಣುಮೂರ್ತಿ ದೇವರು ಇವತ್ತಿನ ದಿವಸ ಊಟ ಮಾಡಿದಂತಹ ದಿವಸ. ಅದೇ ಕಾರಣಕ್ಕಾಗಿ ಉಂಡ ದೇವರ ಊರೇ ಉಂಡಾರು ಅಂತಾಗಿ ಪರಿವರ್ತನೆ ಆದಂತಹ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ದೇವರು ಊಟ ಮಾಡಿದಂತಹ ದಿನ. ದೇವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಮಾವಿನ ಹಣ್ಣಿನ ಗೊಜ್ಜು ಅದನ್ನು ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕಾಯಿ ಮಾವಿನ ಹಣ್ಣನ್ನು ಬೇಯಿಸಿ ದೇವರಿಗೆ ಸಮರ್ಪಣೆ ಮಾಡಿ ಮುಗ್ಧ ಬಾಲಕನ ಭಕ್ತಿಗೆ ಒಲೆದಂತಹ ಶ್ರೀ ವಿಷ್ಣುಮೂರ್ತಿ ದೇವರು ಇಡೀ ಗ್ರಾಮವನ್ನು ಅನುಗ್ರಹ ಮಾಡಿಕೊಂಡು ಬರ್ತಾ ಇದ್ದಾರೆ. ಭ್ರಷ್ಟಾಚಾರ ಬೊಕ್ಕ ಹಗಡೊಲ ಡಿಪ್ಪುನ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಎದುರುಂತದು. ವಿಧಾನಮಂಡಲ ಅಧಿವೇಶನರು ಬಿಜೆಪಿ ಜೆಡಿಎಸ್ ಒಟ್ಟಾದು ಪೊರುಂಪಾಟ ನಡಪಾವಡುಂದು ಬಿಜೆಪಿ ಜಿಲ್ಲಾ ಗುರ್ಕಾರರ್ ಸತೀಶ್ ಕುಂಪಲ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸಿൽ ಸುದ್ದಿಕೂಟೋಡು ಪಾತಿರ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬುಡಂದೆ ಭ್ರಷ್ಟಾಚಾರ ಬೊಕ್ಕ ಹಗರಣೊಲೆಡುಂಡು. ಅಂಚದು ವಿಧಾನಮಂಡಲ ಅಧಿವೇಶನೋಡು ಸರ್ಕಾರವು ಎದುರುಂತುದು ಬಿಜೆಪಿ ಜೆಡಿಎಸ್ ಒಟ್ಟಾದು ಪೊರುಂಬಾಟ ಮಲ್ಪೆರ ಉಂಡು ಪಂಡಿರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಡು ನಡತದ್ನ 187 ಕೋಟಿ ರೂಪಾಯಿಡ್ದು ಹೆಚ್ಚ ದುಡ್ಡು ಬೋಡ್ಚಾಂದಿನೆಕ್ಕು ಪೋತುಂಡು. ಭ್ರಷ್ಟಾಚಾರದ ದೂರು ಎದುರಿಸಾವಂದುಪ್ಪುನ ಮಂತ್ರಿ ನಾಗೇಂದ್ರ ರಾಜಿಕೋರಿಯರೆ ಒತ್ತಾಯ ಮಲ್ತದು ಅಧಿವೇಶನೋಡು ಪ್ರತಿಭಟನೆ ನಡಪಾವುಂಡು ಎಂದು ಆರ್ಪಂಡೇರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಸೋತುದುಂಡು. ಶಕ್ತಿ ಯೋಜನೆ ಬೊಕ ಗೃಹಲಕ್ಷ್ಮಿ ಯೋಜನೆಲಿನ ಪಿರ ಪಿಂದೋನ್ನ ಪುದರ್ಡು ಕಮ್ಮಿ ಮಲ್ಪೆರೆ ಸರ್ಕಾರ ಪಿದಾಡ್ದುಂಡು. ಸುಮಾರು 14 ಲಕ್ಷೋಡ್ದು ಹೆಚ್ಚ ಬಡವೇರಿನ ಪಿಂಚಣಿ ಯೋಜನೆಯನ್ನು ಕಮ್ಮಿ ಮಲ್ತದು ಜನಕ್ಲೆಗ್ ದ್ರೋಹ ಬಗೆತಿನೆಂದು ಸತೀಶ್ ಕುಂಪಲ ದೂರಿಯರು. ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಸುದ್ದಿಕೂಟೊಡಿತ್ತೇರು.
ಮೊನ್ನೆ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿ ಮತ್ತು ಜೈಲಿಗೆ ಹೋದಂಥ 187 ಕೋಟಿ ರೂಪಾಯಿ ಹಗರಣದ ರೂವಾರಿ ನಮ್ಮ ನಾಗೇಂದ್ರ ಅವರು ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದವರನ್ನು ಮೊನ್ನೆ ಸಂಪುಟಕ್ಕೆ ತಗೊಳ್ಳುವ ಮುಖಾಂತರ ನಾನು ಭ್ರಷ್ಟಾಚಾರ ನಿಲ್ಲಿಸುವುದಲ್ಲ, ದೊಡ್ಡ ಮಂತ್ರಿಗಳ ಮುಖಾಂತರ ಭ್ರಷ್ಟಾಚಾರ ಮಾಡಿಸ್ತೇನೆ ಎನ್ನುವ ರೀತಿಯಲ್ಲಿ ಜನರಿಗೆ ಒಂದು ಸಂದೇಶ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಸಂಪುಟಕ್ಕೆ ತಗೊಂಡಿದ್ದಾರೆ. ಭ್ರಷ್ಟಾಚಾರದ ಆ ರೀತಿ ಆರೋಪ, ಆ ರೀತಿ ವಾಲ್ಮೀಕಿ ಹಗರಣ ಆಗಿರುವಂಥ ಸಂಗತಿ ಕಣ್ಮುಂದೆ ಇದ್ದರೂ ಕೂಡ ಅವರನ್ನು ಸಂಪುಟಕ್ಕೆ ತಗೊಂಡಿದ್ದಾರೆ. ಒಟ್ಟು ಈ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆಯ ಸಂದೇಶ ಕೊಡುವ ನಿಟ್ಟಿನಲ್ಲಿ ವೈಫಲ್ಯ ಆಗಿದೆ. ಭ್ರಷ್ಟಾಚಾರಕ್ಕೆ ಬುನಾದಿ ಹಾಕುವಂಥ ಒಂದು ಪ್ರಾರಂಭದಲ್ಲೇ ಹೆಜ್ಜೆಯನ್ನು ಹಾಕಿದೆ. ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಕೂಡ ಇದರ ಬಗ್ಗೆ ನಮ್ಮ BJP ಮತ್ತು JDSನ ನಮ್ಮ ವಿಧಾನಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಅವರ ರಾಜೀನಾಮೆಗೋಸ್ಕರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಾಳೆಯಿಂದ ಹೋರಾಟವನ್ನು ಮಾಡ್ತಾರೆ. ತುಳುಕೂಟ ಬಂಟ್ವಾಳ ಬೊಕ್ಕ ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನ BC ರೋಡ್ದ ಆಡಳಿತ ಮಂಡಳಿದ ನಿಲ್ಲಿಟ್ಟು ಆಟಿ ಅಮಾಸದ ಪಾಲದ ಕಿತ್ತದ ಕಸಾಯ ಪಟ್ಟುನ ಕಾರ್ಯಕ್ರಮ ರಕ್ತೇಶ್ವರಿ ಸನ್ನಿಧಿ ನಡೆತಂಡು. ತುಳುಕೂಟ ಬಂಟ್ವಾಳ ಬೊಕ್ಕ ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನ BC ರೋಡ್ದ ಆಡಳಿತ ಮಂಡಳಿದ ನಿಲ್ಲಿಟ್ಟು ಆಟಿ ಅಮಾಸದನಿ ವರ್ಷಲ ಸಾರ್ವಜನಿಕ ಪಾಲದ ಕಿತ್ತದ ಕಷಾಯ ಪಟ್ಟೊಂದಿತ್ತಿದೆ. ಈ ಸರ್ತಿಲ ಆಟಣೆ ಮಲ್ತಿದ್ದೇರು. ವರ್ಷಲ ಕಸಾಯ ತಯಾರು ಮಲ್ಪನ ಉದಯ್ ಕುಮಾರ್ ಭಟ್ ಕಂದೂರು ಬೊಕ್ಕ ಪಾಲದ ಕೆತ್ತೆ ಒಟ್ಟು ಮಲ್ತದ ಕನಪುನ ಆನಂದ ಪೂಜಾರಿ ಪಂಜಕರ್ಲು ಬೊಕ್ಕ ಲೋಕೇಶ್ ಪೂಜಾರಿ ಪಂಜಕರ್ಲು ಮುಕ್ಲೆಗೆ ಮರ್ಯಾದೆ ಸಂದೈತ ಮಲ್ತೇರು. ಈ ವರ್ಷ ಸುರುತ ಸರ್ತಿ ಮಮತೇಶ್ ಕುಲಾಲ್ ಮೆತ್ತೆಗಂಜು ಅಟ್ಟಣೆ ಮಲ್ತಿದ್ದೇರು. ಈ ಪೊರ್ತುಡು ತುಳುಕೂಟ ಬಂಟ್ವಾಳದ ಗುರುಕಾರ್ಯರು ಸುದರ್ಶನ್ ಜೈನ್, ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನ ಆಡಳಿತ ಮಂಡಳಿದ ಗುರುಕಾರ್ಯರು B ಮೋಹನ್ ಸುಕುಮಾರ್ ಬಂಟ್ವಾಳ ಈ ಪೊರ್ತುಡಿತ್ತೇರು. ಕುಡ್ಲದ ಕೊಡಿಯಾಲಬೈಲ್ PVS ಕಲಾಕುಂಜದ ಇಸ್ಕಾನ್ ಸಂಸ್ಥೆದ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೇಟ್ ಪಿಲಿಕುಳತ ಸ್ಕೌಟ್ಸ್ ಭವನಡು ಈ ಸರ್ತಿದ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ನಡೆಪೆರೆ ಉಂಟು. ಇದರ ಒಟ್ಟುಗೂ ಆಗಸ್ಟ್ 29 30 ಸೆಪ್ಟೆಂಬರ್ 5 ಶಾಲೆ ಜೋಕ್ಲಿಗೆ ತರಾವಾರಿ ಪಂತೊಲೆನು ದೀತೆರು. ಕುಡ್ಲದ ಕೊಡಿಯಾಲ್ಬೈಲ್ PVS ಕಲಾಕುಂಜದ ಇಸ್ಕಾನ್ ಸಂಸ್ಥೆದ ಶ್ರೀಕೃಷ್ಣ ಬಲರಾಮ ಮಂದಿರದ ನಿಲೇಟ್ ಪಿಲಿಕುಳತ ಸ್ಕೌಟ್ಸ್ ಭವನಡು ಈ ಸರ್ತಿದ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಸೆಪ್ಟೆಂಬರ್ 4 ನಡೆಪೆರೆ ಉಂಡು. ಬೇತೆ ಉಚ್ಚಯ ಈ ಪೊರ್ತುಡು ದೀವೊಂದುಂಡು. ಶ್ರೀಕೃಷ್ಣ ಜನ್ಮಾಷ್ಟಮಿನು ಬಾರಿ ಗಡ್ದಿಡು ನಡಪಾವನ ದಿಟ್ಟಿಡು ಅಟ್ಟನೆಲು ನಡತೊಂದಿತ್ತದು. ಜೋಕ್ಲಿಗೂ ಬೇತೆ ಸಂಸ್ಕೃತಿದ ಪಂತೊಲು, ಜವಾನರಿಗೂ ಯುವ ಸೆಷನ್ ಸಂಸ್ಕೃತಿದ ಪಂತೊಲು, ಅಂತಾರಾಷ್ಟ್ರೀಯ ಭಜನ್ ಕ್ಲಬ್ಬಿಂಗ್ ಬ್ಯಾಂಡ್, ಆಳ್ವಾಸ್ ಕಾಲೇಜ್ ಜೋಕ್ಲೆಡ್ದು ಶ್ರೀಕೃಷ್ಣ ವೈಭವ ಕಾರ್ಯಕ್ರಮ 2 ದಿನ ನಡಪೆರೆ ಉಂಡು. ಮಾತಾ ಭಕ್ತಿರ 2 ದಿನದ ಈ ಕಾರ್ಯಕ್ರಮಟು ಪಾಲದಿತು ನೋಡೊಂದು ಇಸ್ಕಾನ್ ಸಂಸ್ಥೆದ ಸುಂದರ ಗೌರದಾಸ ತೆರಿಪಾದೆರು. ಇದರ ಒಟ್ಟುಗೂ ಆಗಸ್ಟ್ 29 30 ಸೆಪ್ಟೆಂಬರ್ 5 ಶಾಲೆ ಜೋಕ್ಲೆಗ್ ಇಸ್ಕಾನ್ ಸಂಸ್ಥೆ ಬೇತೆ ಪಂತೊಲೆನು PVS ಕಲಾಕುಂಜದ ಕೃಷ್ಣ ಬಲರಾಮ ಮಂದಿರಡು ದೀವೊಂದುಂಡು. ಬೇತೆ ವಿಭಾಗಲೆಡು ಒಂದು ನಡಪುಂಡು. ಉಮೇದೆ ಇತ್ತಿನಕಲು ಬೇತೆ ಪಂತುಲಿಗು ತನ್ಕುಲೆನ ಪುದರ್ ಕೊರಿಯರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಜತೆ ಸಂಚಾಲಕೇರ್ ಸುಷ್ಮಾ ಬನ್ಸಾಲ್ ತೆರಿಪಾದೆರ್. ಪಂತುಲೆಡು ಗೆನ್ನಕ್ಲೆಗ್ ಪ್ರಮಾಣದೋಲೆ ಬೊಕ್ಕ ಇನಾಮುಲೆನು ಪಟ್ಟಿಯರೆ ಉಂಡುಂದು ಆರ್ಪಂತೆರ್. ಇಸ್ಕಾನ್ ಮಂಗಳೂರು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾ ಮಹೋತ್ಸವ ಇದೇ ಬರುವ ಸೆಪ್ಟೆಂಬರ್ 3 ಮತ್ತು 4 ಪಿಲಿಕುಳದ ಸ್ಕೌಟ್ ಭವನದಲ್ಲಿ ನಡೆಯಲಿಕ್ಕಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ವಿಜೃಂಭಣೆಯ ರೀತಿಯಲ್ಲಿ ನಡೆಯಬೇಕಾಗಿ ನಮ್ಮೆಲ್ಲರ ಆಶೆ. ಹಾಗಾಗಿ ಅದಕ್ಕಾಗಿ ಹಲವಾರು ತಯಾರಿಗಳು ಈಗಾಗಲೇ ನಡೆಯುತ್ತಿವೆ. ಮುಖ್ಯವಾಗಿ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಯುವಕರಿಗೆ ಯುವ ಸೆಷನ್ ಸಾಂಸ್ಕೃತಿಕ ಸ್ಪರ್ಧೆಗಳು, ಇಂಟರ್ನ್ಯಾಷನಲ್ ಭಜನ್ ಕ್ಲಬ್ಬಿಂಗ್ ಎಂಬ ಬ್ಯಾಂಡ್ ಹಾಗೂ ವಿಶೇಷ ರೀತಿಯಲ್ಲಿ ಆಳ್ವಾಸ್ನವರ ಸಾಂಸ್ಕೃತಿಕ ವೈಭವ ಶ್ರೀಕೃಷ್ಣ ವೈಭವಂ ಎಂಬ ಕಾರ್ಯಕ್ರಮ 2 ದಿನ ಕೂಡ ಆ ಪಿಲಿಕುಳದಲ್ಲಿ ನಡೆಯಲಿಕ್ಕಿದೆ. The world out there is a very competitive world, but that kind of competition is like competition between peers, competition for jobs, competition basically to be one above the other. So it's a very stressful kind of a competitive world.
But here today, with ISKCON and with Janmashtami coming up around the corner, we have brought up many competitions which are actually built for de-stressing the child, where participation is more important than winning. Of course, everyone likes to be a winner, but here they will participate not in mood of, very competitively. It's going to be more like every participant is a treasure to us. And also more because every participant is going to be noticed by the Lord for his presence here. That's most important. So there will be a soulful fulfilling of the child's desires. ಆಟಿ ಅಮಾಸದ ದಿನ ಬುಧವಾರ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ನರಹರಿ ಪರ್ವತ ಕ್ಷೇತ್ರವು ಪೋದಿತಿದ್ದು ಕ್ಷೇತ್ರದ ಜೀರ್ಣೋದ್ಧಾರ ಕಾಮಗಾರಿಯನ್ನು ತೂದು ಪಿಂದೊಂಡರು. ಆಟಿ ಅಮಾಸದ ದಿನ ಬುಧವಾರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ನರಹರಿ ಪರ್ವತ ಶ್ರೀ ಸದಾಶಿವ ದೇವಸ್ಥಾನಕ್ಕೂ ಪೋದಿತ್ತಿದ್ದು ದೇವೇರ್ನ ಇಂಬು ನಟ್ಟೊಂದು ಪ್ರಸಾದತೆ ತೊಂದಿರು. ಈ ಪೊರ್ತುಡು ಆರ ಕ್ಷೇತ್ರಡು ನಡತದ್ನ ಜೀರ್ಣೋದ್ಧಾರ ಕಾಮಗಾರಿಯನ್ನು ತೂದು ದೇವಸ್ಥಾನದ ಅಭಿವೃದ್ಧಿ ಕಾರ್ಯನ ಬಗೆಟ್ ಆಡಳಿತ ಮಂಡಳಿದ ಕಡೆ ಸಮಾಲೋಚನೆ ನಡಪಾಯರು. ಕ್ಷೇತ್ರದ ಅಭಿವೃದ್ಧಿ ಬೊಕ ಭಕ್ತರಿಗೆ ಅಗತ್ಯ ಮೂಲ ಸೌಕರ್ಯ ಮಲ್ತು ಕೊರಪನ ದಿಟ್ಟಿಡು ಶಾಸಕರು ರಾಜೇಶ್ ನಾಯ್ಕ್ ಕೊರ್ತುನ ಸಹಕಾರನು ದೇವಸ್ಥಾನದ ಆಡಳಿತ ಮಂಡಳಿ ನೆಂಪು ಮಲ್ತೊಂದು ಮೆಚ್ಚುಗೆ ಸಂದಾಂಡು. ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಬೊಕ ಟ್ರಸ್ಟಿಲು ಈ ಪೊರ್ತುಡಿತ್ತೇರು. ಬಂಟ್ವಾಳದ ಬಿಜೆಪಿ ಆಫೀಸಡ್ ಆಟಿದ ಗಮ್ಮತ್ತು ಪನ್ಪನ ಕೂಟ ನಡೆದಿತ್ತುಂಡು. ಶಾಸಕಿ ರಾಜೇಶ್ ನಾಯ್ಕ್ ಕೂಟ ಉದಿಪನ ಮಲ್ತೇರು. ಬಂಟ್ವಾಳ ಬಿಜೆಪಿ ಮಂಡಲದ ಮಹಿಳಾ ಮೋರ್ಚಾದ ನೀರಿಟ್ಟು ಆಟಿ ತಿಂಗುಲ್ದ ಸಂಭ್ರಮ ಬೊಕ್ಕ ಕರಾವಳಿದ ಸಂಪ್ರದಾಯದ ಆಚರಣೆಯನ್ನು ಪೊಲಬ್ ಮಲ್ತು ಕೊರ್ಪನ ಉದ್ದೇಶಡು ಆಟಿದ ಗಮ್ಮತ್ತು ಪನ್ಪನ ಕಾರ್ಯಕ್ರಮ ಬಂಟ್ವಾಳ ಬಿಜೆಪಿ ಆಫೀಸಡ್ ನಡೆತುಂಡು. ಶಾಸಕರು ರಾಜೇಶ್ ನಾಯ್ಕ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಪೊಂಜನಕ್ಲು ಸಂಘಟನೆ ಬಲಮಲ್ಪೆರಗಾದು ಮಹಿಳಾ ಮೋರ್ಚಾ ಎಡ್ಡೆ ಕೆಲಸ ಮಲ್ಪಡು ಪೊಂಜನಕ್ಲು ಹೆಚ್ಚ ಪಾಲ್ದೆತೊಂಡ ಸಂಘಟನೆ ಬೊಕ್ಕಲಾತ್ ಗಟ್ಟಿ ಹಾಪುನೊಂದು ಪಂಡೇರು. ಬಂಟ್ವಾಳ ಮಂಡಲ ಬಿಜೆಪಿ ಗುರುಕಾರ್ಯರು ಚೆನ್ನಪ್ಪ ಆರ್ಕೋಟಿಯನ್ ಪಾತಿರ್ದು ಸಂಪ್ರದಾಯದ ಆಚರಣೆಲೆಡ್ದು ಸಮಾಜಡು ಒರಿಯಕೋರಿ ಬಂಧುತ್ವ ಬುಲೆಪಾವನ ನಡಪೋಡು ಪಂಡೇರು. ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸುಲೋಚನಾ ಜಿಕೆ ಭಟ್ ಆಟಿ ತಿಂಗುಲ್ದ ವಿಶೇಷತೆ ಬಗೆಟ್ ಮಾಹಿತಿ ಕೊರಿಯರು. ಪೊಂಜವು ಕಾರ್ಯಕರ್ತರು ಸಂಪ್ರದಾಯದ ಆಟಿ ಸೇರಿನಂಚ ಮರಿಯರದ ಅಡ್ಡೆ ತೆನಸಲಿನ ತಯಾರು ಮಲ್ತದ ಕನತದಿತ್ತೇರು. ಪಕ್ಷದ ಜಿಲ್ಲಾ ಕಾರ್ಯಂತರು ದೇವಪ್ಪ ಪೂಜಾರಿ, ಬಂಟ್ವಾಳ ಮಂಡಲದ ಕಾರ್ಯಂತರೈನ ಶಿವಪ್ರಸಾದ್ ಶೆಟ್ಟಿ, ಸುದರ್ಶನ್ ಬಜಾರ್, ಕೂಟದ ಸಂಘಟಕರು, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು, ಸದಸ್ಯರು ಆಟಿದ ಕೂಟೊಡಿತ್ತೇರು. ಸತ್ಯ ಸಂಗತಿ ಮಾಡೋಣ ಆಟಿಯ ತಿಂಗಳು ಒಂದು ಇವು ಮುಕ್ಕೋರ್ಸು ಗಿರಾವು ವಾರಿಗೆ ಇತ್ತಿನ ಮೊದಲು ಗೊತ್ತಿತ್ತು. ಆಟಿ ತಿಂಗಳು ಕೂಡ ಬಡಪತ್ತ ತಿಂಗಳು ಬಾರಿ ಬರಗಾಲದ ತಿಂಗಳು ಬೈಕಂತ ಬೈತಾಡ್ತಾ ಕೊಂಡಿದ್ದ ಇಡೀ ಕಾಟು ಚೇವು ಲಿಂಗ ಚೇವು ಕಾಟು ಚೇವು ಹೆಚ್ಚು ಇರುತ್ತೆ. ಕಲಕಾಯಿ ಅಲ್ಪಂತ ಆ ಮುಳ್ಳು ಮತ್ತು ರೆಚ್ಚೆ ಅವು ಮಾತ್ರ ಧಕ್ಕೆ ಪಕ್ಕ ಪೂರ ಒಂದು ರಿಪೇರಿಸ್ಬೋದು. ನಮ್ಮ ಪಾವಂಜದ ನಂದಿನಿ ಸುದೆ ಬರಿತ ನಿನಾದ ರಂಗ ಮಂದಿರ ಪರಿಸರಡು ನಿನಾದ ತುಳು ಸಂಸ್ಕೃತಿ ಅಧ್ಯಯನ ಕೇಂದ್ರ ಪಾವಂಜೆ ಬೊಕ ಶ್ರೀ ವಾಣಿ ಶಾಲೆದ ನಿಲಿಟ್ ಕೃಷಿ ನಿನಾದ ಕೆಸರಡ್ದು ಉಸುಲು ಬರವು ಕಲ್ಪುನಕ್ಲೆಡ ಪಾತ್ರ ಕತೆ ಕಾರ್ಯಕ್ರಮ ನಡೆತುಂಡು. ಪಾವಂಜದ ನಂದಿನಿ ಸುದೆ ಬರಿತ ನಿನಾದ ರಂಗ ಮಂದಿರ ಪರಿಸರಡು ನಿನಾದ ತುಳು ಸಂಸ್ಕೃತಿ ಅಧ್ಯಯನ ಕೇಂದ್ರ ಪಾವಂಜೆ ಬೊಕ ಶ್ರೀವಾಣಿ ಶಾಲೆದ ನಿಲಿಟ್ ಕೃಷಿ ನಿನಾದ ಕೆಸರಡ್ದು ಉಸುಲು ಬರವು ಕಲ್ಪುನಕ್ಲೆಡ ಪಾತ್ರ ಕತೆ ಕಾರ್ಯಕ್ರಮ ಅಟ್ಟಣೆ ಮಲ್ತಿತ್ತೇರು. ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಎದುಕೊಂಡಿರು. ಮುಲ್ಕಿ ಚಂದ್ರಶೇಖರ ಸುವರ್ಣ ಗುರ್ಕಾರ್ಮಿಡ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿದ ಪ್ರಿನ್ಸಿಪಾಲ್ ಡಾಕ್ಟರ್ ವಸುದೇವ ಬೆಳ್ಳೆ ಕಾರ್ಯಕ್ರಮ ಉದಿಪನ ಮಲ್ತೇರು. ಯಾದವ ದೇವಾಡಿಗ ಹಳೆಯಂಗಡಿ, ಮಹಾಬಲ ಪೂಜಾರಿ ಕಡಂಬೋಡಿ, ಅರುಣ್ ಕುಮಾರ್, ರಾಜಾರಾಮ್ ಸಾಲ್ಯನ್, ಯಶೋಧರ ಸಾಲ್ಯನ್, ಸಂಪನ್ಮೂಲ ವ್ಯಕ್ತಿ ಅಕ್ಷತಾ ನವೀನ್ ಶೆಟ್ಟಿ ಎಡ್ಮೆಮಾರ್, ಶ್ರೀವಾಣಿ ಶಾಲೆದ ಮುಖ್ಯ ಅಧ್ಯಾಪಕರು ವಿಮಲ ಕೆ ಪ್ರಭು ಬೊಕ ಬಾಲಚಂದ್ರ ಸನಿಲ್ ಕಾರ್ಯಕ್ರಮ ಹೊಡಿತೇರು. ಜಯಂತಿ ಸಂಗಮಾರ್ ಸೊಲ್ಮೆ ಸಂದಯರ್, ಅನು ಧೀರಜ್ ಬೊಕ ಭವ ರಿತ್ವಿಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಇನ್ನಿತ ತುಳು ಸುದ್ದಿಲು ಸೊಲ್ಬೆಲು.